ಅಬ್ಬಾ ಸಾಕಾಯ್ತು. ಸಾಕಾಯ್ತಾ? ಖುಷಿ ಆಯ್ತಾ? ಸಾಕಾಯ್ತಾ? ಖುಷಿ ಆಯ್ತು. ಬಚ್ಚಿಜಿ ಶೆಕೆ ಶೆಕೆನಾ ಬಚ್ಚಿನ ರಡ್ಡಲ ಸಾಧಾರಣ ರಟ್ಟು ಗಿಂಟಲ್ ಕೊಚ್ಚಿ ಅಂಕಲಿತ್ತೆ ರಟ್ಟು ಗಿಂಟಲ್ ಕೊಚ್ಚಿನ ಪೂರ ಸೇರ್ದು ಪೂ ಮಾಂತ ಸೇರ್ದು ರಟ್ಟು ಗಿಂಟಲ್ ಕೊಚ್ಚಿನ ಇಂತ ಪಾಯಸ ಮನ್ಪೇರು ಅಂದ ಡೌಟ್ ಆತು ಮೂರೊಂದಿಲ್ಲ ಎಂಚಾಂಡು ಒಂಜಿ ದಿನದ ಬೆಲೆ ಒಂಥರ ಖುಷಿ ಉಂಟು ಬಾರಿ ಖುಷಿ ಓ ಬೀಟ್ರೋಟ್ ಊರು ಹತ್ತೇನು ಒಂಜಿ ಒಂಜಿ ಎಲ್ಲೆನ್ ಮಗಿಂಟಲ್ಲ ಅಂಡ ಅಂದಿತ್ತು ಖುಷಿ ಅಂಡ್ ಅಂಡ್ ಮುಜಿ ಗುಂಟೋಲ್ ಜಾಸ್ತಿ ಆಗುದು ಎರಡು ಮುಜಿ ಗುಂಟೋಲ್ ಜಾಸ್ತಿ ಆಗುದು ಜಾಸ್ತಿ ಆಗುದು ನೋಡು ದೇವ್ರನ್ನ ಬೇರೆ ಆಂಡು ನಾನು ಇಜ್ಜಪ್ಪ ನಮಗೆ ಎಲ್ಲಕ್ಕಿಂತ ಇಲ್ಲಿ ವಾಲಂಟಿಯರ್ಸ್ದೇ ಖುಷಿ ಆಗುತ್ತೆ. ನಮಗೆ ಹೇಗೆ ಬೇಕೋ ಹಾಗೆ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ. ಕೊಲ್ಲಿರಪ್ಪನ ಸೇವೆ ಮಲ್ಪಂಗೆ ದಾಲ ತೊಂದರೆ ಇದ್ದಂಗೆ ಓ ಓ ನಮಸ್ತೆ ಚೆಂಡು ಟೊಮೆಟೊ ಬಟಾಟೆ ಮುರ್ನ ಬೀಟ್ರೂಟು ಅರ್ಧಲ ಇಂಚ ಹಾಕೊಂಡು ಪುರಿಂದದು ನೀರು ಇಪ್ಪಡೆಲ್ಲ ಅಂದುಳ್ಳಟ ಹಾಂ ಪುರಿಂದು ಪುರಿ ತಿಂತ ತೆಗ್ಲ ಕಾರಣ ಪುರಿ ತಿಂತನ ಹಾಂ ಗಮ್ಮತ್ತಾಗ್ತುಂಟು ಸೊಂಟ ಇಲ್ಲ ನಮ್ಮದು ನಂದು ದೆಕ್ಕಡ ಮಾತೇಲು ಸಾರೆ ಸರಿ ಯಾನ್ಲ ಸರಿ ಕೊಲ್ಲಿ ದುರ್ಗಾದೇವಿ ಮತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಅಡಿಗೆ ಕೋಣೆ ಹೇಗಿದೆ ಅನ್ನುವಂಥದ್ದು ಭಾಳ ವಿಶೇಷವಾಗಿ, ಯಾಕೆಂತಂದರೆ ಈಗಾಗಲೇ ಪಲ್ಲ ಪೂಜೆ ನಡೆದಿದೆ. ಇದರ ಸಂಚಾಲಕರಿದ್ದಾರೆ. ಸರ್, ನೀವು ಅಡಿಗೆ ಕೋಣೆಯನ್ನು ನಮಗೆ ಪರಿಚಯ ಮಾಡಿಕೊಡ್ಬೇಕು. ಏನೆಲ್ಲ ಕೆಲಸಗಾರ ಆಗ್ತದೆ, ಎಷ್ಟು ಜನ ಇದ್ದಾರೆ ಮತ್ತು ಹೇಗೆ ದಿನನಿತ್ಯ ಹೇಗೆ ಇಲ್ಲಿ ನಿರಂತರವಾಗಿ ಶ್ರಮದಾನ ಆಗ್ತಾಯಿದೆ? ವಂಶಿ ದುರ್ಗಾದೇವಿಗೆ ವಂದಿಸುತ್ತಾ ಇವತ್ತು ಈ ಕೊಲ್ಲಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಬ್ರಹ್ಮಕಲಶ ನಡೀತಾ ಉಂಟು. ಇವತ್ತು 6ನೇ ದಿವಸದ ಕಾರ್ಯಕ್ರಮ. ಇವತ್ತು ಈಗಾಗಲೇ ದೇವರ ಪ್ರತಿಷ್ಠೆ ಆಗಿದೆ. ಹಾಗೆ ನಿರಂತರವಾಗಿ ನಾವು 20ನೇ ತಾರೀಕಿಗೆ ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ವಿಶೇಷ ಹೇಳಿದರೆ ನಾವು ಸುರುವಿಗೆ ಕಂಡದ್ದು ಇಷ್ಟು ಜನ ಆಗ್ಬೋದಾ ಅಂಥೇಳಿ. ಆದರೆ ಈಗ ಆಗಲ್ಲ. ಈಗ ನೋಡಬೇಕು ಅಂತಾರೆ ದಿವಸಕ್ಕೆ ನಮ್ಮ ಜನ ಏರ್ತವೆ ಉಂಟು. ಅದಕ್ಕೆ ಎಲ್ಲ ಸಕಲ ಸಿದ್ಧತೆ ನಾವು ಮಾಡಿಕೊಂಡಿದ್ದೇವೆ. ಈಗ ನಾವು ಪ್ರತಿ ದಿವಸ ಇಲ್ಲಿ ಪಲ್ಲ ಪೂಜೆ ಮಾಡ್ತಾಯಿದ್ದೇವೆ. ಇಲ್ಲಿ ಅಂದರೆ ಈ ಪಲ್ಲ ಪೂಜೆ ಸೇವಾರ್ಥಿಗಳೇ ತುಂಬ ಜನ ಇದ್ದಾರೆ. ದಿವಸಕ್ಕೆ 50 ಜನ ಪಲ್ಲ ಪೂಜೆಗೆ 25,000 ಕೊಟ್ಟು ಪಲ್ಲ ಪೂಜೆಗೆ ನಾವಿಲ್ಲಿ ಅವರ ಎದುರು ನಿಲ್ಲಿಸಿ ಪೂಜೆ ಮಾಡಿ ಅವ್ರಿಗೆ ಪ್ರಸಾದ ಕೊಟ್ಟು ಅವ್ರನ್ನ ಕಳಿಸ್ತಾ ಇದ್ದೇವೆ. ಹಾಗೆ ಅಷ್ಟು ಜನ ಸೇವಾರ್ಥಿಗಳೇ ಇಲ್ಲಿ ಬರ್ತಾರೆ ದಿವಸಕ್ಕೆ. ನಾವು ದಿವಸದಿಂದ ಮಧ್ಯಾಹ್ನಕ್ಕೆ ಒಂದು 5,000 ಜನರಿಗೆ ಪ್ರತಿನಿತ್ಯ, ರಾತ್ರಿಗೆ ಆಗುವಾಗ ಒಂದು 7-8,000 ಜನರಿಗೆ ಇಲ್ಲಿ ಅನ್ನದಾನ ನಡೀತಾ ಉಂಟು ನಿರಂತರವಾಗಿ. ನಮ್ಮಲ್ಲಿ ವಿಶೇಷವಾಗಿ ಇಲ್ಲಿ ದಿವಸಕ್ಕೆ ಉಪ್ಪಿನಕಾಯಿ, ಪಲ್ಯ, ಅನ್ನ, ಸಾರು, ಸಾಂಬಾರು, ಪಾಯಸ, ಆಮೇಲೆ ದಿವಸಕ್ಕೆ ಮಧ್ಯೆ ಸ್ವೀಟುಗಳು ಕೊಡ್ತಾಯಿದ್ದೇವೆ ಇಲ್ಲಿ. ಹಾಗೆ ಬೆಳಗಿನ ಅಂದರೆ ಇಲ್ಲಿ ಹೆಚ್ಚಾಂಶ ನಮ್ಮ ಸ್ವಯಂ ಸೇವಕರಲ್ಲಿ 700 ಜನ ದಿವಸಕ್ಕೆ 700 ಜನರಿಗೆ ಬರ್ತಾರೆ. 1,000 ಜನವರೆಗೆ ಸ್ವಯಂ ಸೇವಕರಿದ್ದಾರೆ. ಅಷ್ಟು ಭಾಳ ಉತ್ಸಾಹದಿಂದ ಅವರು ದುಡಿತಾ ಇದ್ದಾರೆ. ಇಲ್ಲಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ 8-10 ಜನ ಅಡುಗೆ ತಯಾರು ಮಾಡೋರಿದ್ದಾರೆ. ಹಾಗೆ ಅದಕ್ಕೆ ತಯಾರು ಮಾಡಿ ಕೊಡಲಿಕ್ಕೆ ನಾವೀಗ ನೋಡ್ತಾ ಇರ್ಬೋದು. ಆ ಕಡೆಯಿಂದ ತರಕಾರಿ ಕಟ್ ಮಾಡ್ತಾ ಇದ್ದಾರೆ. ಅಲ್ಲಿ ತರಕಾರಿ ಕಟ್ ಅವರೊಂದು 100 ಜನ ತರಕಾರಿ ಕಟ್ ಮಾಡಲಿಕ್ಕೆ ಬರ್ತಾರೆ, ನಿರಂತರವಾಗಿ ಬರ್ತಾ ಇದ್ದಾರೆ. ಅವ್ರಿಗೆ ಕೂಡ ಈ ಸ್ವಯಂ ಸೇವಕರಿಗೆ ಹೇಳಿದರೆ ಇವತ್ತು 4 ಗಂಟೆ ಶುರು ಮಾಡಿದರೆ ಬರೋ ದಿವಸ 4 ಗಂಟೆವರೆಗೆ ಅವರೇ ಸೇವೆ ಮಾಡಲಿಕ್ಕೆ. ಹಾಗೆ ಸಂಜೆ 4 ಗಂಟೆ ಶುರು ಮಾಡಿದರೆ ನಾಳೆ 4 ಗಂಟೆವರೆಗೆ ಅವರೇ ದುಡಿಲಿಕ್ಕೆ ಅವರೇ ಇದು ಮಾಡ್ತಾರೆ. ಹಾಗಾಗಿ ಇಲ್ಲಿ ಯಾವುದು ಕೂಡ ನಮಗೆ ಕೊರತೆ ಕಾಣ್ತಾ ಇಲ್ಲ. ಸ್ವಯಂ ಸೇವಕರ ಮಟ್ಟಿಗೆ ಅವರು ಹೇಳಿದ್ದು ಭಾರಿ ಚೆಂದ ನಗುತ್ತಾ ಭಾರಿ ಉತ್ಸಾಹದಿಂದ ದೇವಿ ಸೇವೆ ಅಂತೇಳಿ ಮಾಡ್ತಾಯಿದ್ದಾರೆ. ಅದು ನಮಗೆ ಒಂದು ಆನೆ ಬಾಲ ಹೇಳಿ ಅದಂತ ಹೇಳ್ಬೋದು. ನಮಗೆ ಅದಿಲ್ಲ ಅಂತ ನಮಗೆ ಭಾರಿ ಕಷ್ಟ ಇತ್ತು. ಆದರೆ ಇದು ಯಾವುದು ಕೂಡ ನಮ್ಮ ಅಡಿಗೆ ರೂಮ್ ನೋಡ್ಬೋದು ಎಷ್ಟು ಕ್ಲೀನ್ ಉಂಟು ಅಂತೇಳಿ. ನಮ್ಮದು ಅನ್ನ ಊಟ ಎಲ್ಲ ಇದೆಲ್ಲ ತಯಾರಾದ ನಂತರ ಕೂಡಲೇ ಇಡೀ ಅಡಿಗೆ ರೂಮ್ ತೊಳೆದು ಗುಡಿಸಿ ಕ್ಲೀನ್ ಮಾಡಿ ಅವ್ರು ಹೋಗ್ತಾರೆ ಅಲ್ಲಿಗೆ. ಎಲ್ಲವೂ ಕೂಡ ಬಹಳ ಚೆಂದ ಅಚ್ಚುಕಟ್ಟಾಗಿ ನಾವು ಇಲ್ಲಿ ನಡೆಸ್ತಾ ಇದ್ದೇವೆ. ಎಲ್ಲೂ ಕೂಡ ಸಹಕಾರ ಉಂಟು. ಮತ್ತು ನೀವು ಊಟದ ಛತ್ರ ನೋಡ್ಬೋದು. ಅಲ್ಲಿ ಕೂತ್ಕೊಳ್ಳಿಕ್ಕೆ ಅವರು ಊಟ ತಗೊಂಡು ಬಂದು ಆರಾಮಾಗಿ ಕುರ್ಚಿಯಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಅವರಿಗೆ. ಹಾಗಾಗಿ ಅಷ್ಟು ವ್ಯವಸ್ಥೆ ಮಾಡಿದೆ. ಮತ್ತು ಮಕ್ಕಳು ಇದ್ದವರಿಗೆ ಸಪ್ರೇಟ್ ಕೂತ್ಕೊಂಡು ನೆಲದಲ್ಲಿ ಕೂತ್ಕೊಂಡು ಊಟ ವ್ಯವಸ್ಥೆ ಉಂಟು. ವ್ಯವಸ್ಥೆ ಆದವರಿಗೆ ಸಪ್ರೇಟ್ ಕರ್ಕೊಂಡು ಬಂದವರಿಗೆ ಬೇರೆ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ಯಾರಿಗೂ ಕೂಡ ಎಲ್ಲಿ ಕೂಡ ಅವರು ಕ್ಯೂಯಲ್ಲಿ ನಿಲ್ಲಲಿಕ್ಕಿಲ್ಲ. ಅವರು ಮಕ್ಕಳಿದ್ದವರು ಕರ್ಕೊಂಡು ಬಂದವರು, ಹಾಗೆ ವಯಸ್ಸಾದವರು ಕ್ಯೂ ನಿಲ್ಲಲಿಕ್ಕಿಲ್ಲ. ಬೇಗ ಅವರು ನಮ್ಮ ಸ್ವಯಂ ಕರ್ಕೊಂಡು ಬಂದು ಅವರನ್ನು ಊಟ ಎಲ್ಲ ಮಾಡಿ ಕಳಿಸ್ತಾರೆ.
ಅಂತೂ ಎಲ್ಲರೂ ಕೂಡ ಭಾಳ ಅಚ್ಚುಕಟ್ಟೆ ಭಾಳ ಎಲ್ಲರೂ ಕೂಡ ಸಂತೋಷ ನಗುತ್ತಾ ಸೇವೆಯನ್ನು ಕೊಡ್ತಾ ಇದ್ದಾರೆ. ಇದು ಅಡುಗೆ ರೂಮಿನ ಬಗ್ಗೆ ಮಾಹಿತಿ ನೋಡಿ. ಇಲ್ಲಿ ಎಲ್ಲರೂ ಕೂಡ ಸ್ವಯಂ ಸೇವಕರಿದ್ದಾರೆ. ಎಲ್ಲರೂ ಕೂಡ ಬಡಿಸೋದು. ಎಲ್ಲಿ ಅವರು ನೀವು? ನಾನು ಕಿಲ್ಲೂರು ಕೋಟೆ ಹಿಡಿದು ನಿಖಲೇನಾ? ಕೋಟೆ 4 ಗಂಟೆ ಹಿಡಿದು 4 ಗಂಟೆ ಇನ್ನು 4 ಗಂಟೆ ಮಟ್ಟ ನಿಖಲನ ಸೇವೆ. ದಿನಕ್ಕೆ ಸೇವೆಯನ್ನು ಕೊಡಲಿಕ್ಕೆ ನಿನ್ನೆ ಸಂಜೆ 4 ಗಂಟೆಯಿಂದ ಇವತ್ತು 4 ಗಂಟೆ ತನಕ ಇಲ್ಲಿ ಸೇವೆ ನೋಡಿ. ಈಗ ಹೇಗೆ ಅನ್ನಪ್ರಸಾದ ಈಗ ರೈಸ್ ಮಾಡಿಟ್ಟಿದ್ದಾರೆ, ಅದರ ಜೊತೆಗೆ ಅಲ್ಲಿ ಸಾಂಬಾರು, ಇದೆಲ್ಲವೂ ಕೂಡ ಅಡುಗೆ ರೂಮ್, ಬಹಳ ಅಚ್ಚುಕಟ್ಟಾದಂಥ ಅಡುಗೆ ರೂಮ್ ಅಂತ ಹೇಳ್ಬೋದು. ಬಹಳ ವಿಶೇಷವಾಗಿ ಪಾಯಸವನ್ನು ಈಗ ಇದು ಮಾಡ್ತಾಯಿದ್ದಾರೆ, ಪಾಯಸ ತೋಡುವಂಥದ್ದು ಎಲ್ಲವೂ ಕೂಡ ಮಾಡ್ತಾಯಿದ್ದಾರೆ. ಸ್ವಯಂ ಸೇವಕರು ಅಂತ ಹೇಳಿದರೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾರೆ ನೋಡಿ. ಈಗ ಎಲ್ಲರೂ ಕೂಡ ಅವರು ನಿನ್ನೆ ಸಂಜೆ 4 ಗಂಟೆಯಿಂದ ಇವತ್ತು ಸಂಜೆ 4 ಗಂಟೆವರೆಗೆ ನಿರಂತರವಾಗಿ ಆ ಸೇವೆಯಲ್ಲಿ ಅವರು ತೊಡಗಿರ್ತಾರೆ ಅನ್ನುವಂಥದ್ದು. ಇದು ನೋಡಿ, ಇದು ಸಂಪೂರ್ಣವಾಗಿ ಅಡುಗೆ ರೂಮು. ಯಾವ ರೀತಿಯಾಗಿ ಅಡುಗೆ ರೂಮ್ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಅಡುಗೆ ರೂಮನ್ನು ಇಲ್ಲಿ ಸಜ್ಜುಗೊಳಿಸಲಾಗಿದೆ. ಅಡುಗೆ ರೂಮ್ನಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಅರ್ಜೆಂಟ್ ಏನಾದರೂ ಆಗಬೇಕು ಅಂತಿದ್ರೂ ಕೂಡ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಅದ್ರ ಜೊತೆಗೆ ಇಲ್ಲಿ ಗಸಿ ಹೇಗೆ ಅಲ್ಲಿ ಮಾಡಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಸಾಂಬಾರು, ಜೊತೆಗೆ ಎಲ್ಲವನ್ನೂ ಕೂಡ ಇಲ್ಲಿ ನೀಟಾಗಿ ಸಾಂಬಾರು, ಈಗ ನೀವು ನೋಡ್ತಿರುವಂಥ ಸಾಂಬಾರು, ಅದಾದ ನಂತರ ರಸಮ್, ಅದಾದ ನಂತರ ಒಂದು ಹಂಡೆಯಲ್ಲಿ ಬಿಸಿನೀರು ಕಾಯ್ತಾ ಇರ್ತದೆ. ಯಾಕೆಂತಂದರೆ ಯಾವುದೇ ಅರ್ಜೆಂಟಿನ ಅಗತ್ಯತೆ ಇದ್ದರೂ ಕೂಡ ಇಲ್ಲಿ ಈ ಬಿಸಿನೀರಿನಲ್ಲಿ ಅನ್ನ ಮಾಡುವಂಥದ್ದು ಎಲ್ಲವೂ ಕೂಡ ಮಾಡ್ತಾರೆ. ಅದರ ಜೊತೆಗೆ ಇದೀಗ ನಿಮಗೆ ಸಂದೀಪ್ ಶೆಟ್ಟಿ ಅವರು ತೋರಿಸ್ತಾ ಇದ್ದಾರೆ ನೋಡಿ ಹೇಗೆ ಒಂದು ಬಡಿಸಲಿಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಇಲ್ಲಿ ಮಜ್ಜಿಗೆಯನ್ನು ತೋಡ್ತಾ ಇರ್ಬೋದು ನೋಡಿ. ಅಲ್ಲಿ ಮಜ್ಜಿಗೆಯನ್ನು ತೋಡ್ತಾ ಇರುವಂಥದ್ದು ಬಹಳಷ್ಟು ಜನ ಬಾಣಸಿಗರು ಒಟ್ಟು ಸೇರಿಕೊಂಡು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಹಳಷ್ಟು ಜನ ಬಾಣಸಿಗರಿದ್ದಾರೆ, ಅದ್ರ ಜೊತೆಗೆ ಸ್ವಯಂ ಸೇವಕರಿದ್ದಾರೆ, ಎಲ್ಲರೂ ಕೂಡ ಮಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಏನು ಮಾಡ್ತಿದ್ದೀರಿ? ನಾವೀಗ ಇಲ್ಲಿ ಪಾಕಶಾಲೆಯಲ್ಲಿ ಸ್ವಚ್ಛತೆ ನೋಡಿಕೊಳ್ಳಿಕ್ಕೆ ನಾವು ಸ್ವಚ್ಛತೆಯಲ್ಲಿ ನಾವೀಗ ಕಂಟಿನ್ಯೂ ಬೆಂಬಲ ಆದಾಯದಿಂದ ನಮಗೆ ಇಲ್ಲಿ ನೋಡಿಕೊಳ್ಳಿಕ್ಕೆ. ಹೌದು, ಹೇಗೆ ಕ್ಲೀನಾಗಿ ಇಟ್ಕೊಂಡಿದ್ದೀರಿ? ಹೇಗೆ? ಹಾಂ, ತೊಂದರೆ ಇಲ್ಲ. ನಾವು ಬಯಲುವ ತಂಡದವಾಗಿ ಹೇಳುವುದು ಅಷ್ಟೇ, ನಾವು ಮಾಡಿಸೋದು. ನಾವೆಲ್ಲ ಜವಾಬ್ದಾರಿ ಕಟ್ಟಿದಾಗ ನಮಗೆ ಅದಷ್ಟು ನಾವು ಮಾಡಿಸ್ತಾ ಇರುವುದು. ನಾವು ಹೇಳಿದಾಗ ಮಾಡ್ತಾ ಬಯಲು ತಂಡದವಾಗೆಲ್ಲ. ನೋಡಿ, ಇಲ್ಲಿ ಈಗ ಮಜ್ಜಿಗೆ ತೋಡ್ತಾ ಇರುವಂಥದ್ದು ನೋಡಿ. ಸ್ವೀಟ್ ಎಲ್ಲ ರೆಡಿಯಾಗಿದೆ. ಅದರ ಜೊತೆಗೆ ಈಗ ಸ್ವಯಂ ಸೇವಕರ ತಂಡ, ಭಾಳ ವಿಶೇಷವಾಗಿ ಸ್ವಯಂ ಸೇವಕರ ತಂಡ ಈಗ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರುವಂಥದ್ದು. ಅಲ್ಲಿ ಬೀಟ್ರೂಟನ್ನು ಕಟ್ ಮಾಡುವಂಥದ್ದು ಇರ್ಬೋದು, ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಬೀಟ್ರೂಟ್ ಕಟ್ ಮಾಡುವಂಥದ್ದು ನೋಡಿ, ಎಲ್ಲರೂ ಕೂಡ ಇದ್ದಾರೆ. ನಮಸ್ತೆ. ಎಲ್ಲಿ, ಯಾವ ಊರು? ಇಲ್ಲಿ ಕರಿಯರು ಕಿಲ್ಲೂರು. ನೀವು ಇಲ್ಲಿ ಸ್ವಯಂ ಸೇವೆಗೆ ನೀವಾ? ಹೌದು. ಯಾವತ್ತಿಂದ ಯಾವತ್ತು ತನಕ? ನಿನ್ನೆ ಸಂಜೆ 4 ಗಂಟೆಯಿಂದ ಇವತ್ತು ಸಂಜೆ 4 ಗಂಟೆ. ಹೇಗಾಯ್ತು? ಸಾಕಾಯ್ತು. ಸಾಕಾಯ್ತಾ? ಖುಷಿ ಆಯ್ತು. ಖುಷಿ ಆಯ್ತಾ? ಸರ್ ನಮಸ್ತೆ. ನೀವು ಎಷ್ಟು ದಿನ ಆಯ್ತು ಸ್ವಯಂ ಸೇವೆ? ನಾವು ನಿನ್ನೆ 4 ಗಂಟೆಯಿಂದ ಇವತ್ತು 4 ಗಂಟೆವರೆಗೆ ಎಂಚಾವೊಂದುಂಡು ತೊಂದರೆ ಖುಷಿ ಆಗುಂಟಾ? 4 ಗಂಟೆ ಬೆಲೆ ಅಂತಾರೆ ಇರು. ಕೋಡೆ ಫುಲ್ಲು ತರಕಾರಿ 3 ಒಂಜಿ ಬೇಳೆ ತರಕಾರಿ ಸಾಧಾರಣ ನೋಡಿ. ಇಲ್ಲಿ ಎಲ್ಲರೂ ಕೂಡ ಇದು ಬೀಟ್ರೂಟನ್ನು ಹಚ್ಚುತ್ತಾ ಇರುವಂಥ ಕೆಲಸ. ನಾವು ಎಂತ ಇದು ವನದುರ್ಗ ನೋಡಿ, ವನದುರ್ಗ ಬಯಲುವಾರು ಸಮಿತಿ ಕುಕ್ಕಾವು ನೋಡಿ. ಅವರು ಟೀ ಶರ್ಟ್ ಕೂಡ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ವಿಶೇಷವಾಗಿ ಬೀಟ್ರೂಟ್ ಹಚ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಿನ್ನೆ ಸಂಜೆಯಿಂದ ಕೆಲಸ ಮಾಡ್ತಾ ಇದ್ದೀರಿ? ಹೌದು. ಹೇಗಾಗ್ತುಂಟು? ಭಾರಿ ಖುಷಿ ಆಗ್ತಾಯಿದೆ. ಎಂಥದ್ದೆಲ್ಲ ಮಾಡಿದ್ರಿ? ಟೊಮೆಟೊ, ಬಟಾಟೆ, ತೆಂಗಿನಕಾಯಿ, ಇದು ಸೌತೆಕಾಯಿ ಎಲ್ಲ ಕಟ್ಟಿಂಗ್ ಮಾಡಿದ್ದೆ. ಎಲ್ಲ ಕಟಿಂಗ್ ಮಾಡಿದ ಎಲ್ಲ ಈಗ ಎಲ್ಲ ಒಟ್ಟು ಸೇರ್ಕೊಂಡು ಕಟ್ಟಿಂಗ್ ಮಾಡೋಕೆ ಹೇಗೆ ಅನಿಸ್ತದೆ? ಭಾರಿ ಖುಷಿ ಆಗ್ತದೆ. ಭಾರಿ ಖುಷಿ ಆಗ್ತದೆ. ಹಾಂ ನೋಡಿ, ಇಲ್ಲಿ ಸರ್ ಎಂತ ಹೇಳಲಿಕ್ಕೆ ಬಯಸ್ತೀರಿ? ಖುಷಿ ಆಗ್ತಾ ಉಂಟು ಕೆಲಸ ಮಾಡಿ. ಎಲ್ಲ ಕೆಲಸ ಉಂಟು, ಖುಷಿ ಆಗ್ತಾ ಉಂಟಾ? ಓಕೆ. ನಿನ್ನೆ ಸಂಜೆ ಒಂದು ದಿನ ಪೂರ್ತಿ ಖುಷಿ ಆಗ್ತದಲ್ಲ? ಹೌದೌದು. ನೋಡಿ, ಇವರು ಸಿಪ್ಪೆ ತೆಗಿತಾ ಇದ್ದಾರೆ, ಅದ್ರ ಜೊತೆಗೆ ಇವರು ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಭಾರಿ ವೇಗದ ಕಟ್ಟಿಂಗ್ ಮಾಡೋರು ಇವರೇ ಅಂತ. ಸರ್ ನಮಸ್ತೆ. ಹೇಗಾಗ್ತಾ ಉಂಟು? ಪರವಾಗಿಲ್ಲ. ಪರವಾಗಿಲ್ಲ ಅಂದರೆ ಎಂಚ ಒಂದುಂಟು ತೊಂದರೆ ದೇವಸ್ಥಾನದ ಅಕ್ಕ ಬೇಲೆ ತೊಂದರೆ ಎಂಕ್ಲು ಕೋಡೆ ಏನು ಮಾಡಿ 4 ಗಂಟೆ ಹಿಡಿದು ಇನ್ನು 4 ಗಂಟೆ ಟೆಂಕ್ಲಿಗೆ ಬೇಲೆ. ಖುಷಿ ಆಗುದು. ಖುಷಿ ಆಗುದು. ಅಣ್ಣ 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 ಎಂಚ ಒಂದು ಖುಷಿ ಎಸ್ ಸರ್. ತಲೆ ಸ್ವಲ್ಪ ಪೂರ ಒಳ್ಳೆಯರು ಕಟ್ಟಿಂಗ್ ಮಲ್ತೊಂದು ಬಚ್ಚಿನ ಒಂದೇ ಬಚ್ಚಿಜಿ ಶೆಕೆನಾ ಬಚ್ಚಿನ ಎಸ್ ದಾದಾ ಅಂತ ಬನ್ನಿ
ದಾತನ್ ನೋಡಿದ್ದೆ ರಾಜನ್ ನೋಡುದು ಯಾನ್ ಕೇಂದ್ರ ಅನ್ಕೊಂಡ ಎಂಚ ಸಾಧಾರಣ 2 ಕ್ವಿಂಟಲ್ ಕೊಚ್ಚಿ ಅಂಕಲಿತ್ತೆ 2 ಕ್ವಿಂಟಲ್ ಕೊಚ್ಚಿನ ಪೂರ ಸೇರ್ದು ಪೂ ಮಾಂತ ಸೇರ್ದು 2 ಕ್ವಿಂಟಲ್ ಕೊಚ್ಚಿನ ಒಂಜಿ 11 ಗಂಟೆ ಬತ್ತದು ಕಟ್ಟಿಂಗ್ ಮನ್ಪರ ಸುಲ್ ಮಂತದ ನನಲ 10 ಜನ ನನಲ 3 ಅಕ್ಲು ಚೋಲ್ ದೆಪ್ನ ಬೆಚ್ಚ ಡೌಟ್ ಒಂದೆತ ಪಾಯಸ ಮನ್ಪೇರ ಅಂದ ಡೌಟ್ ಆತು 3 ಎಂಚಾಂಡ ಒಂಜಿ ದಿನದ ಬೆಲೆ ಒಂಥರ ಖುಷಿ ಉಂಡು ಮಸ್ತ್ ಅಣ್ಣ ಬೇಲೆ ಮಸ್ತ್ ಖುಷಿ ಅವನೊಂದು ನನ್ನ ಎಂಕ್ಲ ನೆಟ್ ತಿಕ್ಕೊಂಡ ಗೊತ್ತು ಎಂಕ್ಲಿಗೆ ಆಯ್ನಾತ ಎಂಕ್ಲ ಯೋಗ ಅನ್ಕೊಂಡು ನೆನ್ನೆ ತಿಕ್ಕಿನ ಮಸ್ತ್ ಖುಷಿ ಅವನು ಮೂಲ್ತಲೆ ಸಂತಿ ಬೇರೆ ಏತ್ ಸೋಕು ಮಾತ ಸೇರ್ತುಕ ತುಕ ಅವರ ಫಾಸ್ಟ್ ಅಂಕ್ಲೆಗೆ ಟಕ 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 ಎಂಚ ಹಾಂ ಅಕ್ಕ ನಮಸ್ತೆ ತರಕಾರಿ 300 ಖುಷಿ ಅವನುಂಡು 3 ಭಾರಿ ಖುಷಿ ಬೀಟ್ರೋಟ್ 3 ತರಕಾರಿ 3 ಎಕಡೆ ಕುಂಬಳ ಮುರಿಯ ಬುಕ್ಕ ಟೊಮೆಟೊ ಇಟ್ಟ ಬೀಟ್ರೋಟು ಬುಕ್ಕ ಬಾಳೆದಕಾಯಿ ಎಸ್ ತುಲೆ ಮುಲ್ಪ ನಲ್ಲ 10 ಜನ ಒಳ್ಳೆರು ಸಂದೀಪ್ ಬೇರೆ ಬೆಲೆ ಪಾತಿರ್ಗ ಹಾಂ ನಮಸ್ಕಾರ ಎಂಚಾಂಡು ಎಂಚ ಬಾರಿ ಖುಷಿ ಅಂಡು ಬುಕ್ಕ ಎಂಕ್ಲೆಗ್ ವಾ ಬೇಲೆ ಮಲ್ಪರ್ಲ ಏತಾವು ನಿಕ್ಲಿತ ಈತನೆಟ ಕತ್ತೆರ್ನ ಏತಾವು ಕತ್ತೆರ್ನ ಒಂಜಿ ಎಲ್ಲೆನ್ ಗಿಂಟಲ ಅಂಡ ಅಂದು ಖುಷಿ ಅಂಡು ಇರೆಗೆ ಎಂಕ್ ಮಸ್ತ್ ಖುಷಿ ಅವನು ಮುಲ್ಪದ ಬೇಳೆ ಪೂರ ತೂಣಗ ಬ್ರಹ್ಮೋತ್ಸವ ಎಂಕ್ಲ ಕೊಲ್ಲಿದ ದುರ್ಗಾದೇವಿ ದೇವಸ್ಥಾನದ ಮಸ್ತ್ ಬೈಲ್ವಾರ ಸೇರಿದೆ ಮುಲ್ಪಾಗ ಭಾರಿ ಕೆಲಸ ಒಂದು ಮುಲ್ಪ ಸುಮಾರು ಎಂಗ್ಲ ಒಂಜಿ ಬೈಲ್ವಾರ ಸಮಿತಿ ಕುಕ್ಕ ವನದುರ್ಗ ಸಮಿತಿಯಿಂದ ಎಂಗ್ಲ ಮುಲ್ಪ ಬೈಲ್ ಪೂರ ಪೂರ ತಂಡ ಖುಷಿ ಅವನು ಮಸ್ತ್ ಖುಷಿ ಅವನು ತಲೆ ಮುಗುಳು ಪೂರ ಕಟ್ಟಿಂಗ್ ಮಲ್ತೊಂದಿತ್ತು ನಾ ಮುಗುಲ್ನ ಚೋಲ್ದೆ ಪುನಃ ಬೆಲೆ ಆಂಡಕ ಬೀಟ್ರೋಟ್ ಚೋಲ್ದಿ ಎಂಗ್ಳು ಒಂಜಿ ಗೋಣಿದತ್ತ ಆತಿ ಮುಕ್ಲೆ 4 ಗೋಣಿ ಕೊರ್ಲಿ ಅಕ್ಕ ಎಂಚ ಒಂದುಂಡು ಅಕ್ಕ ಕತ್ತಿ ಬೀಟ್ರೋಟ್ ಸೊಳ್ಳೆ ತೊಂದಿಲ್ಲ ಒಕ್ಕಷ್ಟು ಖುಷಿ ಅವನುಂಡು ಖುಷಿ ಅವನುಂಡು ಮಾತೆಲ್ಲ ಒಟ್ಟು ಉಕ್ಲೊಂದು ದೆತ್ತೊಂದುಲ್ಲ ಜೋಳಿ ಬರ ಎಂಕ್ಲೊಂಜಿ 2-3 ಗೋಣಿ ಕೋಡಿರ್ದಿಂಚಿ ನಂದು 4 ಗೋಣಿ ಆಂಡ್ 2-3 ಕ್ವಿಂಟಲ್ ಜಾಸ್ತಿ ಆവും ತೋಜುಂಡು ಟೊಲ್ಲೆ 2-3 ಕ್ವಿಂಟಲ್ ಜಾಸ್ತಿ ಆവും ದೇವರನ್ನ ಬೇರೆ ಖುಷಿ ತೊಂದರೆ ಅಜ್ಜಿ ಹೆಂಗೆ ಒಂಜಿ 10-16 ಅಂಡೆ ಉಂದಾಂಡ ಒಂಜಿನ ಕುಂಬಳ ಕೊಚ್ಚಿನ ಎಡ್ದಕ್ಕ ಒಂಜಿ 4-5 ಅಂಡೆ ಬೀಟ್ರೋಟು ತೊಂದರೆ ಎಂಚಾಂಡ ಬಾಬಾ ಕೋಟಿರ್ದಿಂಚಿಲ್ಲ ಏರಿಗೆ ಜನಕ್ಕೆ ನೀರು ಕೊರಿಯಾರೆ ಖುಷಿ ಎಸ್ ಸ್ವಲ್ಪ ಒಂಜಿ ಅಡಿಗೆ ನಲ್ಲ ಒಳ್ಳೆರು ಒಂಜಿ ಜನಕ್ಲೇನು ಪೂರ ಪಾತ್ರ ಪೋಯಿ ತುಲೆ ಸೋಕುಡು ಏತು ಸೋಕು ಅಡಿಗೆ ಅಂತಂದುಲ್ಲ ತುಲೆ ಆಯ್ಸ್ ಸಬಾಸ್ ತುಲೆ ಮುಲ್ಲಾತಿ ಅಕಲೆ ಚೋಲ್ ತೆತ್ತನ ಮುಕ್ಳು ಕೊಚ್ಚಿದೀಪು ತುಕ ಸೈಡ್ ಒಳ್ಳೆ ಒಂಚೂರು ಆಯ್ಸ್ ಸಬಾಸ್ ಎಂಚಾಂಡು ಬೇರೆ ಬೆಂಡ ಆತದೆ ಬೇರೆ ಬೆಂಡ ಆತಿ ಜಪ್ಪ ಎಂತ ಬತ್ತುಗುಲು ನಾತ ಖುಷಿ ಆಪುಂಡು ಖುಷಿ ಆಪುಂಡು ತಲೆ 30 ಮುಲ್ಪ ನನ್ನದಾದುಂಡು ಬೆಲೆ ಅಂದೆ 3 ನಾವು ಬೀಟ್ರೋಟು ತುಲೆ ತುಲೆ ಸಂದೀಪ ಬೇರೆ ಒಂದು ಕೊಚ್ಚಿ ಉಂಟು ಎಂಚ ಒಂದು ತೊಂದರೆ ಜಂಗ್ಲ ದೇವಿನ ಆಶೀರ್ವಾದ ನನ್ನಲ್ಲ 3 ಧೈರ್ಯ ನನ್ನಲ್ಲ 3 ಹಾಂ ಸರ್ ನಮಸ್ತೆ ಒಮ್ಮೆ ಬನ್ನಿ ಎಸ್ ಇಲ್ಲಿ ಬಾಣಸಿಗರಿದ್ದಾರೆ ಸರ್ ಎಷ್ಟು ಜನ ಕೆಲಸ ಮಾಡ್ತಿದ್ದೀರಿ ಹೇಗಾಯಿತು ಇಲ್ಲಿ ತನಕ ನಾವೊಂದು 8-10 ಜನ ಇದ್ದೇವೆ ಒಳ್ಳೆ ರೀತಿಯಲ್ಲಿ ಇಷ್ಟೊತ್ತರಿಗೆ ಒಳ್ಳೆಯ ರೆಸ್ಪಾನ್ಸ್ ಉಂಟು ಈಗ ಮುಂದಿದ್ದು ಏನಾಗ್ತದೆ ಗೊತ್ತಿಲ್ಲ ದೇವಿಯ ದಯೆ ಇದ್ದರೆ ಒಳ್ಳೇದಾಗ್ಬೋದು ಅಂತ ನಾವು ಹೇಳ್ತೇವೆ ಖುಷಿ ಆಗ್ತಾ ಉಂಟು ನಮಗೆ ಎಲ್ಲಕ್ಕಿಂತ ಇಲ್ಲಿ ವಾಲಂಟಿಯರ್ಸ್ದೇ ಖುಷಿ ಆಗುತ್ತೆ ನಮಗೆ ಹೇಗೆ ಬೇಕೋ ಹಾಗೆ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ ಮರೊಂದು ಕಲೆಂಗ್ಲ ದಿನ ಫೈನಾಗ ಗೊತ್ತಾಗ್ತದೆ ಮುಲ್ಪ ಏನು ಮಾಂತಲ್ಲ ಆಲ್ರೌಂಡರ್ ಅದೇ ಮುಲ್ಪ ನಮ್ಮ ಉಗ್ರ ನಡೆಗೋ ಸಾಮಾನು ಮುಗ್ಗಿನ
ಹೊರತುಗು ಐಟಮ್ಲು ಬೋಡು ಐತ ಬಗ್ಗೆ ತೊಗರಿಬೇಳೆ ಕಡಲೆಬೇಳೆ ಉಪ್ಪು ಬೆಲ್ಲ ದಿನಸಿ ಸಾಮಾನು ಎತ್ತೆತ್ತು ಬೋಡಾಪುನು ಐನೊಂಜಿ ಲೆಕ್ಕಾಚಾರ ಬಾರ್ದು ಗಂಟೆಗೆ ಐತ ಬಗ್ಗೆ ಮಾಹಿತಿ ಬರೋದು ಪುನಃ ಈತ ತರ್ಪುಡು ಹರೀಶ್ ಮಾಂಜ ಕೊಲ್ಲಿದಪ್ಪನ ಸೇವೆ ಮಲ್ಪಂಗೆ ದಾಳ ತೊಂದರೆ ಇದ್ದಂಗ್ಲಿ ನಮಸ್ತೆ ಓ ನಮಸ್ತೆ ಚೆಂಡು ಟೊಮೆಟೊ ಬಟಾಟೆ ಮುರ್ನ ಬೀಟ್ರೂಟು ಮತ್ತೆ ಅದೇ ಲೆಕ್ಕ ಇನ್ನವೇ ಲಾಯ್ಕಾಮುಂಡು ಒಣಸು ಮಲ್ಪಡತೆ ನನ ಹೊಡತಿ ಬೀಟ್ರೂಟು ಟೊಮೆಟೊ ಉಂಟೆ ದಾಲ ತೊಂದರೆ ಅಜ್ಜಿ ಬೇರೆದಾಯ್ತು ದಾಲ ಗಮ್ಮತ್ತು. ಇಲ್ಲಿ ಒಂದು ತಂಡ ಆದರೆ ಇಲ್ಲಿ ಅದರ ಸ್ವಚ್ಛತೆ ಮಾಡುವಂಥದ್ದೆಲ್ಲವೂ ಕೂಡ ಇವರ ಜವಾಬ್ದಾರಿ. ಮೊನ್ನೆ ಇವರಲ್ಲಿ ಕೆಲವರನ್ನು ಮಾತಾಡಿಸಿದೆ, ಅವರೆಲ್ಲ ಓಡಿ ಹೋಗಿದ್ರು. ಈಗ ಮತ್ತೊಮ್ಮೆ ಬರ್ತಾರೆ. ಯಾರಿಗೆ ಅತ್ತಿಗೆನವ್ರು ಯಾರು ಇವರು? ಹೌದಾ? ಹೌದು, ಚಂದ ಆಗ್ತದೆ. ಅದು ಬಟ್ಟಲು ಕ್ಲೀನ್ ಮಾಡ್ಲಿಕ್ಕೆ ಬಟ್ಟಲ ಎಡ್ಡಾಪುಂಡು ಕಾರದ ಸೊಂಟೊಲಜ್ಜಿ ಕಾರ್ಲ್ತೆ ಕಾರ್ದಲು ಎಂಚಾತ್ಕೊಂಡು ಪುರಿಂದದು ನೀರು ಪುರೆಲ್ಲ ಅಂದುಳ್ಳತ ಪುರಿಂದದು ಪುರಿ ತಿನ್ಪುರ ತೆಂಕ್ಲ ಕಾರ್ನ ಪುರಿ ತಿನ್ಪುನ ಸೂಪರ್ ಆಗ್ತಾ ಉಂಟು. ಗಮ್ಮತ್ತಾಗ್ತಾ ಉಂಟು. ಸೊಂಟ ಇಲ್ಲ ನಮ್ಮದು. ನಂದು ಸಹ ಎಂತ ಇಲ್ಲ. ನೀವು ಇದೆಲ್ಲ ಹೊಸತ್ತಲ್ಲ? ಹೌದು. ಹೇಗಾಗ್ತುಂಟು ಅಪ್ಪೆ ಸೇವೆ? ಪರವಾಗಿಲ್ಲ, ಖುಷಿ ಆಗ್ತದೆ. ಈಗ ಎಲ್ಲರೂ ಒಟ್ಟು ಸೇರಿ ಕೆಲಸ ಮಾಡೋಕೆ ಅನಿಸ್ತದೆ, ಖುಷಿ ಆಗ್ತದೆ. ಎಸ್ ಸರಿ. ಮುಲ್ಪರ ಜನಲ್ಲೇರು ಕಾತೋ ಒಂದುಲ್ಲೇರು ದಾದೆ ಕಕ್ಕ ಕಾಕೋನೆ తెలిపారనా కాపునదైతే పల్లె ఎంచవులారే ಸೊಂಟವೇ ನಾಪುಂಡು ಆತೆ ಸೊಂಟವೇ ನಾಪುಂಡು ಮುಖದಾಲ ತೊಂದರೆ ಖುಷಿ ಎಂಕ್ಲ ಉಜಿರ ದಾಕ್ಲು ಎಂಕ್ಲ ನಮ್ಮ ಮೇಸ್ತ್ರಿ ಪ್ರೇಮ ಬೇಲೆಲ್ಲ ತಂದು ಬರ್ತರು ಅಂಚ ಖುಷಿ ಆಪುಂಡು ಮಾಂತಾರೆ ಬೇಲ ಮಲ್ಪುನಾಗ ಎಸ್ ತಲೆ ಮಾತೆರ್ಲ ಮುಲ್ಲ ಬೇಲೆ ಮಂತೋ ಒಂದುಲ್ಲೇರು ಅಂಬೇರಡ ರೀ ಅಂಬೇರಡ ಮೂರಂಡ್ಲ ಒಂಚೂರು ಪಾತೆರ ಪಾದನು దానికి ఎడ్డెడ్డే ఎంచ ఖుషి ఆపుండు మాతల పాత్ర ఎక్కున ఉంది ఖుషి ఆపుండు ಮಾತ್ರ ಪಾತ್ರ ದಿಕ್ಕುನ ಮತ್ತೆ ಅತ್ತಿ ಉದ್ಯಾನ ದೇವಸ್ಥಾನ ಅಂಗನವಾಡಿ ಪರ ಉರಿಸರು ದೇವರನ್ನ ಚಾಕರಿ ಬುಕ್ ಮುಂಚೆ ನೀತೆಲ್ಲೆತ್ತಿನ ಹೋಗ್ಬೇನು ವಾಲ್ದ ಬೆಲೆ ಮಾತೆಲು ಸಾರ್ಲೇರು ದಿಕ್ಕುಡು ಮಾತೆಲು ಸಾರೆ ಯಾನ್ಲ ಎಕ್ಕೋಂಗಲ್ಲ. ಎಸ್ ಮುಲ್ಪಲ್ಲೇರೆ ಮೇಡಮ್ ನಮಸ್ತೆ. ತೊಂದರೆ ಇಲ್ಲ ಖುಷಿ ಆಗ್ತಾ ಉಂಟು. ಖುಷಿ ಉಂಟು ಮಾಂತ ಎಸ್ ಒಂದು ಇದು ಕೊಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶ ಸಂದರ್ಭದಲ್ಲಿ ಅಡುಗೆ ಮನೆ ಹೇಗಿದೆ, ಅಡುಗೆ ಮನೆಯಲ್ಲಿ ಒಂದು ಸ್ವಯಂ ಸೇವಕರು ಏನು ಹೇಳ್ತಾರೆ, ಅದರ ಜೊತೆಗೆ ಸ್ವಚ್ಛತಾ ಕೆಲಸದಲ್ಲಿ ನಿರತರಾದವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಇದು ಕೊಲ್ಲಿ ದುರ್ಗಾಪರಮೇಶ್ವರಿ ಕ್ಷೇತ್ರದಿಂದ ಒಂದು ಮಾಡಿರುವಂಥ ವಿಶೇಷ ವರದಿ. ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಕೊಲ್ಲಿ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ.
ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.